1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಆದಾಗ ಸಿಖ್ ಜನರ ವಿರುದ್ಧ ನಡೆದ ಹಿಂಸಾಚಾರದಲ್ಲಿ ಕಾಂಗ್ರೆಸ್ ನಾಯಕ ಸಜ್ಜನ್ ಕುಮಾರ್ರಿಗೆ ಮತ್ತೊಂದು ಶಿಕ್ಷೆಯಾಗಿದೆ. ದಿಲ್ಲಿಯಲ್ಲಿ ಸಂಸದರಾಗಿದ್ದ ಸಜ್ಜನ್ ಕುಮಾರ್ ಅವರು ಸಿಖ್ ಗಲಭೆಯಲ್ಲಿ ನೇರ ಭಾಗವಹಿಸಿದ್ದರು ಹಾಗೂ ಜನರನ್ನು ಎತ್ತಿಕಟ್ಟಿದ್ದರು ಎಂಬ ಆರೋಪವು ಕೋರ್ಟಿನಲ್ಲಿ ಸಾಬೀತಾಗಿದೆ. ಇದಾಗಲೇ ಈ ದಿಲ್ಲಿ ಗಲಭೆ ಸಂಬಂಧದ ಪ್ರಕರಣವೊಂದರಲ್ಲಿ ಸಜ್ಜನ್ ಕುಮಾರ್ರಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು. 1984ರ ನವೆಂಬರ್ 1ರಂದು ಸರಸ್ವತಿ ವಿಹಾರ್ನಲ್ಲಿ ನಡೆದ ತಂದೆ ಮಗನ ಕೊಲೆಗೆ ಸಂಬಂಧಿಸಿದ ಪ್ರಕರಣದಲ್ಲೂ ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ ಅವರನ್ನು ಅಪರಾಧಿ ಎಂದು ಹೇಳಿದೆ. ಈಗಾಗಲೇ ಸಿಖ್ ವಿರೋಧಿ ಗಲಭೆ ಸಂಬಂಧ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಅವರು ತಿಹಾರ್ ಜೈಲಿನಲ್ಲಿದ್ದಾರೆ. ಅವರನ್ನು ಜಸ್ವಂತ್ ಸಿಂಗ್ ಹಾಗೂ ಮಗ ರಣದೀಪ್ ಸಿಂಗ್ ಕೊಲೆಯ ಈ ಮೊಕದ್ದಮೆಯಲ್ಲೂ ನ್ಯಾಯಾಧೀಶ ಕವೇರಿ ಬವೇಜಾ ಅವರು ಅಪರಾಧ ಸಾಬೀತಾಗಿದೆ ಎಂದರು. ಗುಂಪು ಗಲಭೆಯಲ್ಲಿ ಸಜ್ಜನ್ ಕುಮಾರ್ ಅವರೂ ಇದ್ದರು ಎಂದು ಕೋರ್ಟ್ ಹೇಳಿತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru.